సొల్మెలు నమ్మకుడ్ల తుడు వార్తెలు ఇని తామల సుద్దిలు ಕುಡ್ಲಡ್ ಕಾನೂನು ಕಲ್ಪನಾ ಜವಂದಿಗೆ ಲೈಂಗಿಕ ಉಪದ್ರ ಕೊರ್ನ ಕೇಸಿಡ ಆರೋಪಿ ರಾಜೇಶ್ ಭಟ್ಟನ್ ನಾಡು ಪತ್ಯರೆ ಪೊಲೀಸರು ಹಿಡಿದು ಜೋರ್ದ ಕಾರ್ಯಾಚರಣೆ ಕದ್ರದ ಎಲ್ಲೆಡೆ ಪೊಗ್ಗುದು ದಾಖಲೆಗಾದ ತನಿಖೆ ನಾಗಮನ ತಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಶ್ರೀ ವಾಸುಕಿ ನಾಗರಾಜ ದೇವರ್ನ ವಿಶೇಷ ಆರಾಧನೆ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ನವೆಂಬರ್ 29 ಡಿಸೆಂಬರ್ 4 ಲಕ್ಷ ದೀಪೋತ್ಸವ ದಿಂಡು ಉಚ್ಚಯ ಡಿಸೆಂಬರ್ 2 89ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಮೂಜೈಕ್ ಸಾಹಿತ್ಯ ಸಮ್ಮೇಳನ ಜಾಗತಿಕ ಬಂಟೆರ್ನ ಸಂಗಲನ ಒಕ್ಕೂಟದ ನಿಲೆಟ್ ಕುಡ್ಲಡ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ಬದುಕಡು ಕಷ್ಟ ಬತ್ತಂಡ ಜೀವದ ತೊನ್ನ ನಿರ್ಧಾರ ಮಲ್ಪಡೆ ಕಷ್ಟನು ಒಕ್ಕೂಟವು ತೆರಿಪಾಲೆ ಐಕಳ ಹರೀಶ್ ಶೆಟ್ಟಿ ಇತ ವಾರ್ತೆದ ವಿವರ ಕಾನೂನು ಕಲ್ಪನಾ ಜವಂದಿ ಒಟ್ಟಿಗೆ ಲೈಂಗಿಕ ಉಪದ್ರ ಕೊಡ್ದು ಪೊಲೀಸರಿಗೆ ತಿಕ್ಕಂದೆ ತರೆ ತಪ್ಪಾದಿನ ವಕೀಲೆ ರಾಜೇಶ್ ಭಟ್ಟನ ನಾಡು ಪತ್ಯರೆ ಕಾರ್ಯಾಚರಣೆ ಜೋರ್ ಮಲ್ತದೇರ ಬುಧವಾರ ರಾತ್ರಿ ರಾಜೇಶ್ ಭಟ್ಟನ ಬಿಜಯದ ಇಲ್ಲಡೆ ಪೊಲೀಸರು ಪೊಗ್ಗುದು ತನಿಖೆ ಮಲ್ತದ ದಾಖಲೆಗಾದ ನಾಡ್ದೇರ ವಕೀಲ ಬೇಲೆಗೆ ಕಲ್ಪರೆ ಕುಡ್ಲಗ್ ಬೈತಿನ ಕಾನೂನು ವಿದ್ಯಾರ್ಥಿನಿಗೆ ಲೈಂಗಿಕ ಉಪದ್ರ ಕೊರ್ನ ಆರೋಪಿ ವಕೀಲರೆ KSN ರಾಜೇಶ್ ಭಟ್ಟನ್ ನಾಡಿಯರೆ ಪೊಲೀಸರು ಕಾರ್ಯಾಚರಣೆ ಜೋರ್ ಮಲ್ದಿರ ಬುಧವಾರ ರಾತ್ರಿ ಬಿಜಯದ ರಾಜೇಶ್ ಭಟ್ ಇಲ್ಲಡೆ ಪೊಗ್ಗುದು ತನಿಖೆ ನಡಪಾದಿರ ದಾಖಲೆಗಾದ ಪೊಲೀಸರು ನಾಡ್ದಿರ ಕುಡ್ಲ ಸೆಂಟ್ರಲ್ ACP ರಂಜಿತ್ ತುಂಬಾಳ್ತಡ್ ತನಿಖೆ ತುಂಬರಿದಡ ಲೈಂಗಿಕ ಉಪದ್ರ ಕೊರ್ನ ಕೇಸ್ ಪಿದೈಪುರ್ನ ಕೂಡ್ಲೆ ಆರೋಪಿ ರಾಜೇಶ್ ಭಟ್ ತರೆ ತಪ್ಪಾದೆಂದು ಪೊಲೀಸರು ತೆರಿಪಾದಿರ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ನಾಗಬನ ಜೀರ್ಣೋದ್ಧಾರ ಆದ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡತಿನಲ್ಲಿ ಕೊಡು ಬುಧವಾರ ರಾತ್ರಿ ಶ್ರೀ ವಾಸುಕಿ ನಾಗರಾಜ ದೇವರ್ನ ವಿಶೇಷ ಆರಾಧನೆ ನಡತಂಡ ತುಳುನಾಡಡ್ ನಾಗಾರಾಧನದ ಪುಣ್ಯಕ್ಷೇತ್ರಲೆಡ್ ಕುಡ್ಲಡ್ ಮಲ್ಲಪುದರ್ ಪಡೆಯನ ಕ್ಷೇತ್ರ ಕುಡುಪದ ಅನಂತ ಪದ್ಮನಾಭ ದೇವಸ್ಥಾನ ಆದುಂಡು ಪಿರಾಕದ ನಾಗಬನ ಭಾರಿ ಪೊರ್ಲುಡು ಜೀರ್ಣೋದ್ಧಾರ ಮಲ್ತದ ಅಷ್ಟೆಷ್ಟ ಆಕಾರಡು ಅಷ್ಟಕುಲ ನಾಗಬನ ಕಟ್ಟದಿದ್ದದು ಬುಧವಾರ ನಾಗಬನಟ್ಟು ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡುತ್ತಿತ್ತಡ ರಾತ್ರಿ ವಿಶೇಷ ಆರಾಧನೆ ಅಶ್ಲೇಷ ಬಲಿ ಅಠಣೆದಿತ್ತಡ ಶ್ರೀ ವಾಸುಕಿ ನಾಗರಾಜ ದೇವರ್ನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಕ್ಷೇತ್ರದ ಆಡಳಿತ ಮುಕ್ತೇಸರರು ಕುಡುಪು ನರಸಿಂಹತಂತ್ರಿ ಬೊಕ್ಕ ವಾಸ್ತುಶಿಲ್ಪಿ ಕೃಷ್ಣರಾಜ ತಂತ್ರೆಯರ್ನ ದುಂಬಾಳ್ತೆಡು ಒಂಜೇ ಪೊರ್ತುಡು ಅಷ್ಟ ಚತ್ವಾರಿಂಶತ್ 40 ಅಶ್ಲೇಷ ಬಲಿ ನಡಪಾದ ಪ್ರಸನ್ನ ಪೂಜೆ ಮಾಡ್ತೇರ ಊರು ಪರ ಊರ್ಲೆನ ಭಕ್ತಿರು ಈ ಪೊರ್ತುಡು ಕ್ಷೇತ್ರುಡು ಇದ್ದದು ಶ್ರೀ ವಾಸುಕಿ ನಾಗರಾಜ ದೇವರ್ನ ಬೊಕ್ಕ ಅನಂತ ಪದ್ಮನಾಭ ದೇವರ್ನ ಇಂಬು ನಟ್ಟುಂಡೆರ ದೇವಸ್ಥಾನದ ಅನುವಂಶಿಕ ಮುಕ್ತೇಸರರು ಪವಿತ್ರ ಪಾಣಿ ಮುಕ್ತೇಸರರು ಬೊಕ್ಕ ಕಾರ್ಯನಿರ್ವಹಣಾಧಿಕಾರಿ ಪಾಲ್ದಿತ್ತುಂಡೆರ ಅಕ್ಷಕಸ್ಯೇದಮಾತರಂ ಇಮಂ ಬಲಿಂಗ್ರಹಾಣ ಸಮಸ್ತಯ ಪುಷ್ಟಾದೋಗಾನಾಶಯನಾದಯ ದೀರ್ಘಾಯುಷ್ಯಾಮುತ್ರಪುತ್ರಾನ್ ದೇಹಿ ಓಂ ಧೃತರಾಷ್ಟ್ರಾಯ ಸ್ವಾಹ ಭೋ ಧೃತರಾಷ್ಟ್ರ ಇಮಂ ಬಲಿಂಗ್ರಹಾಣ ಪುತ್ರಾನ್ ದೇಹಿ ಓಂ ವಸವ ಓವಣಿನಾಗ ಇಮಂ ಬಲಿಂಗ್ರಹಾಣ ಓಂ ವಾಯವೇ ಸ್ವಾಹ ಚಂದ್ರಮಾ ಮನಸೋ ಜಾತಶ್ಚಕ್ಷೋ ಸೂರ್ಯ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುನಾ ಜಾಯತ ಓಂ ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪ್ರತಿಭೀಮನ नागाधिपतिर्देवो अनन्दो नामनागः नागराजाय ते नमः प्रार्थनां समर्पयामि गोविन्दानि गोविन्द
ಬದುಕಡು ಕಷ್ಟ ಬತ್ತನಂದು ಜೀವದ ತುನೆರ ನಿರ್ಧಾರ ಮಲ್ಪಡೆ ಓವ್ಯ ಕಷ್ಟ ಬತ್ತನಲ ಅವಿನ ಬಂಟೆರ್ನ ಸಂಗಲನ ಒಕ್ಕೂಟವು ತೆರಿಪಾಲೆಂದು ಜಾಗತಿಕ ಬಂಟೆರ್ನ ಸಂಗಲನ ಒಕ್ಕೂಟದ ಗುರ್ಕಾರ್ಯರು ಹೈಕಳ ಹರೀಶ್ ಶೆಟ್ಟಿ ಪಂತೆರ ಕುಡ್ಲದ ಬಣ್ಸ್ ಹಾಸ್ಟೆಲ್ಡ್ ಒಕ್ಕೂಟದ ಸಮಾಜ ಕಲ್ಯಾಣ ಕಾರ್ಯಕ್ರಮಟ್ಟು ಆರು ಗುರ್ಕಾರ್ಮೆ ವಹಿಸದು ಪಾತಿರಿಯರು ಕುಡ್ಲ ಬಣ್ಸ್ ಹಾಸ್ಟೆಲ್ದ ಜಾಗತಿಕ ಬಂಟರ್ನ ಸಂಗಲನ ಒಕ್ಕೂಟದ ನೆಲೆಟ್ ಸಮಾಜ ಕಲ್ಯಾಣ ಕಾರ್ಯಕ್ರಮ ಅಟ್ಟಣೆ ಮಲ್ದಿತ್ತೆರು ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೆ ವಹಿಸ್ತು ಪಾತಿರ್ದು ಬದುಕಡು ಕಷ್ಟ ಬತ್ತನಂದು ಜೀವದ ತೊನ್ನ ನಿರ್ಧಾರಗು ಬರಡೆ ಎಂಚಿನ ಕಷ್ಟ ಇತ್ತಂಡಲ ಒಕ್ಕೂಟಗು ತಿರಿಪಾಲೆ ಕಷ್ಟಡು ಉಪ್ಪುನಕ್ಲಿಗೆ ಸಹಾಯ ಮಲ್ಪನವೇ ಒಕ್ಕೂಟದ ಉದ್ದೇಶ ಅಂದು ಪಂಡ್ಯರು ಪ್ರತಿಯೊಂದು ತಿಂಗಳು ಕಷ್ಟಡು ಉಪ್ಪುನಕ್ಲಿಗೆ ಸಹಾಯ ಪಣವು ಕುರ್ಕೊಂಡು ಕೊರೋನಾ ಕಷ್ಟ ಕಾಲಡು 1 ಕೋಟಿ ರೂಪಾಯಿ ದಾನಿಲಿರ್ದು ಒಟ್ಟು ಮಲ್ತದು ಕಷ್ಟಡು ಉಪ್ಪುನಕ್ಲೆ ಕೊಡ್ತಾ ಉಪ್ಪುನಕ್ಲಿರ್ದು ಒಟ್ಟು ಮಲ್ತದು ಈ ಜಾನಿನಕ್ಲೆ ಕೊರೊಂದುಲ್ಲ ಇತ್ತೆ ಒವ್ವೇ ಬಂಟ ಶಾಸಕರು ಮಂತ್ರಿಲು ಒಕ್ಕೂಟಗು 1 ರೂಪಾಯಿಲ ಸಹಾಯ ಮಲ್ತದ ಜರ ಬೇತೆ ಸಮಾಜದ ನಾಯಕರಿಗಾಕ್ಲಿನ ಸಮಾಜದ ಮಿತ್ತು ಉಪ್ಪುನಾತು ಪ್ರೀತಿ ಅಭಿಮಾನ ನಮ್ಮಕ್ಲಿಗೆ ಇಜ್ಜೆ ಆಸ್ಪತ್ರೆಡ್ಲ ಕಷ್ಟಡು ಉಪ್ಪುನಕ್ಲಿಗೆ ಕಾಸು ಪುಡ್ಪುಜರ ರಾಶಿ ಪಾಡ್ದೇನೇನು ಸೈನಗ ತುಂಬೊಂದು ಪೋಪೆರಾಂದು ಐಕಳ ಹರೀಶ್ ಶೆಟ್ಟಿ ಬೇಜಾರ್ ತೋಜಾಯರು ಇನ್ನು ಬೊಂಬೆ ಬೋದು ಇನ್ನು ದೇವ್ರದೈಟ್ ಈ ಲೆವೆಲ್ ಬೈದಂಡ ಅವು ಮಾತ ಊರ್ದ ದೇವ್ರನ್ನ ಜನಕಲ್ನ ಆಶೀರ್ವಾದ ಏರ್ಲ ಹೆಂಗ್ ಬಂಗೊಂಡು ಹೆಂಗೆ ಸಿಕ್ಕ ಬೈದನ್ ಬಂದು ಏರ್ಲ ಟೆನ್ಷನ್ ಮಲ್ಪರ ಅಲ್ಲಿ ಜೀವನ ಮನುಷ್ಯ ಕಾಯಿಲೆಲ್ಲ ಬರ್ಪುಂಡು ಕಷ್ಟ ಎಲ್ಲ ಬರ್ಪುಂಡು ರಾತ್ರಿ ಪುಲ್ಯ ಆಪುಂಡೆ ಈತ ಒಂಜಿ ಬಾಲ್ಯದ ಆರು ಪೊಪ್ಪ ಚಕ್ಕೆತನ ಬುಲ್ತೇರು ಆರು ಎಡ್ಮಿಟ್ಟು ಮಗಲು ಎಡ್ಮಿಟ್ಟು ಉಳ್ಳೋಲ್ಗೆ ಅವು ಬಾರಿ ಯಾರು ವೇದನೆ ಉಳ್ಳೇರು ಆಗ ವೇದನೆ ಮಲ್ಪರಲ್ಲಿ ನಮ್ಮ ದೇವರೇ ಶರಣ ಅವಡು ಮೂಲಿ ಏಪ ಬತ್ತನಲ್ಲ ಒವ್ವೇ ಗೆಸ್ಟ್ ಬತ್ತನಲ್ಲ ಇನ್ನಿತ್ತು ಒಂತೆ ಜನ ಕಮ್ಮಿ ಇಲ್ಲೇರು ಹೆಂಗೆಲ್ಲ ಕಣ್ಣಿಲ್ಲ ನೀರು ಬರ್ಬೋದು ಎತ್ತೋ ಸರಿ ಮೂಲು ಬೈದಿನಾಗ ಜನಕಲ್ನ ತೂನಾಗ ಏರಿಕೆಂಡಲ ಕಿಡ್ನಿ ಪೇಷಂಟ್ ಹಾರ್ಟ್ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ ಅವನ್ ತೂನಾಗ ಪಂಡದೇ ಪ್ರಯೋಜನ ಜೈಕ್ ವಾನಮನೆ ಸ್ಪಂದನೆ ಮಾಡ್ತಾರೆ ಎಂಕುಲ್ ಕಾಲು ದೇವರನ್ನ ಕಟ್ಟಿಲ್ಲ ದೇವರನ್ನ ಒಂದು ಪ್ರಸಾದ ಕೊರ್ಪಿನಿ ಐಟಾಕಲ್ನ ಖರ್ಚಿ ಇಡೀ ಪೂರ ಪೋಪುಂಡು ಹತ್ರ ಹಾಸ್ಪಿಟಲ್ದ ಬಿಲ್ ಕಟ್ಟರ ಆಪುಂಡು ಬಂದು ಎಂಕುಲ್ ಪನಯ ಎಂಕುಲ್ ಏತ್ ಶಕ್ತಿ ಉಂಡು ಅವನಿಗೆ ಕೊರೊಂದಿಲ್ಲ ಬಗ್ಗೆ ಎಂಗುಲಿತ್ತೆ ಅವೇ ಒಂದಮು ಬಂಗ ಎತ್ತಂಡ ತಿಂಗಳದ ಒಂಚೂರು ಖರ್ಚಿಲ್ಲ ಮೆಡಿಕಲ್ದ ಅವಲ ಮಲ್ತೊಂದಿಲ್ಲ ಆಯ್ತಾ ಕೆಲವಿಲ್ಲದ ಪರಿಸ್ಥಿತಿ ಮರ ఎక్కువ ಎಕಡೆ ವಿಶ್ವನಾಥ್ ಶೆಟ್ರು ಪನ್ಯ ಇಲ್ಲದ ಪರಿಸ್ಥಿತಿ ಬನ್ನ ಉಣರ್ಲ ಇಜ್ಜಾಗಲಿ ಬಂಜಿಗೆ ಪ್ರತಿ ಒಂದು ಸಮಾಜ ಅಕಲೊಕಲು ಮಲ್ತೊಂದು ಪ್ರತಿ ಬಂಟ ಸಂಘ ಆಡು ಬಿಲವ ಸಮಾಜ ಆಡು ಮಗುವಿನ ಸಮಾಜ ಆಡು ಮಾತೆಲ್ಲ ಕೆಲಸ ಮಲ್ಪುಯರು ಆಗ ಮಲ್ಪೋಡು ಅಂಚೆನೆಟ್ ಹತ್ರ ನಮ್ಮ ಇನ್ನು ಏರನ್ನ ಒಂದು ಮಲ್ಪರ ಆಪುಜಿ ನಮ್ಮದ ದೇವರ ಶಕ್ತಿ ಕೊರ್ನೆ ಆಯ್ತು ನಮ್ಮ ಈ ಸಮಾಜ ಕೆಲಸ ಮಲ್ಪುವ ಬೆಂಗಳೂರು ಬಂಟರ್ನ ಸಂಘದ ಮುಲ್ಕಿ ಸುಂದರರಾಮ ಶೆಟ್ಟಿ ನೆಂಪುದ ಪ್ರಶಸ್ತಿ ಪಡೆಯಿನ ಐಕಳ ಹರೀಶ್ ಶೆಟ್ಟಿಗೆ ಬೇತೆ ಬೇತೆ ಬಂಟರ್ನ ಸಂಘದ ಮುಖ್ಯಸ್ಥರು ಅಭಿಮಾನಡು ಸಮ್ಮಾನದ ಮರ್ಯಾದೆ ಮಲ್ತಿರು ಒಕ್ಕೂಟದ ಆಡಳಿತ ಅಧಿಕಾರಿ ಸಚ್ಚಿದಾನಂದ ಹೆಗ್ಡೆ ಕೊಲ್ಕೆಬೈಲ್ ಸುರತ್ಕಲ್ ಇರ ಸಾಲೆತ್ತೂರು ಕಂಕನಾಡಿ ಬೊಕ್ಕ ಬೇತೆ ಬಂಟೆರ್ನ ಸಂಘಲನ ನಾಯಕರು ಪಾಲ್ಪಡೆದಿದ್ದರು ವಿಜಯನಗರ ಜಿಲ್ಲೆದ ಹಡಗಲಿ ಪೇಂಟೆಡ್ ನಟ್ಟುನಾಯವರಿ ಬಸ್ ಇರ್ತದ ತೀರ್ನ ಸಂಗತಿ ಭಾರಿ ಸುದ್ದಿ ಆತಂಡ ಬಸ್ಯಾವನ್ಪುನ ನಟ್ಟುನಾಯನ ಮರಣದೆಪ್ಪುನಾಗ ಸಾರಗಟ್ಲೆ ಜನ ಸೇರ್ದು ದಾಖಲೆ ಮಲ್ತದಂಡ ನಟ್ಟುನಾಯನ ಇಸೇಸ ಪಂಡ ಆಯಿ ಒರಿಯರ್ದು 1 ರೂಪಾಯಿದೆ ತೊಂದು ಹೆಚ್ಚ ಕುರುಂಡಲ ಬಾಕಿ ವಾಪಸ್ ಕೊರೊಂದಿತ್ತೆ ಗಾಡಿ ಇಡ್ತದ ತೀರ್ನ ನಟ್ಟುನಾಯವರಿಯನ ಮರಣದೆಪ್ಪುನಾಗ ಸಾರಗಟ್ಲೆ ಜನ ಸೇರ್ನ ಇಸೇಸ ಸಂಗತಿ ವಿಜಯನಗರ ಜಿಲ್ಲೆದ ಹಡಗಲಿಡ್ ನಡ್ತದಂಡ ಹಡಗಲಿ ಪೆಂಟ್ರಿಡ್ ಮಾರ್ಗದ ಬರಿಟ್ ನಟ್ಟೊಂದಿತ್ತಿನ 45 ವರ್ಷ ಪ್ರಾಯದ ಬಸ್ಸಿಯ ಪನ್ಪನಾಯಕ್ ಇಂಚಿಪ್ಪ ಬಸ್ ಎಡ್ತದಿತ್ತದು ಆಯನ ಊರ್ದಕ್ಲು ಆಸ್ಪತ್ರೆಗೆ ಸೇರ್ಸಾದಿತ್ತರ ಆಂಡ ಬಸ್ಸಿಯ ಆಸ್ಪತ್ರೆ ಎಡ್ದು ಇಡ್ದೆ ಆಯನ ಮರಣ ಆಸ್ಪತ್ರೆ ಕನತದು ಸಾರ್ವಜನಿಕರು ತುಯರೆ ಮೆರವಣಿಗೆ ಕೊನೆಯರು ಸಾರಗಟ್ಲೆ ಜನ ಮೆರವಣಿಗೆ ಪಾಲ್ದಿತ್ತೊಂಡ್ಯರು
ಮರಣ ದಿಪ್ಪುನ ಕಾರ್ಯ ದಾಖಲೆಗೆ ಸಂದದಂಡು ಬಸ್ಸಿನ ಇಸೇಸ ಪಂಡ ಒರಿಯರ್ದು ಕಾಸು ನಟ್ಟನಾಗ ₹1 ಮಾತ್ರ ಅದೇ ತೊಂದಿತ್ತೆಗೆ ಹೆಚ್ಚಿಗೆ ಎತ್ತನ ಪಿರ ಕೊರೊಂದಿತ್ತೆ ಜನ ಒತ್ತಾಯ ಮಲ್ತದು ಕೊರೊಂಡಲ ಹೆಚ್ಚ ಕಾಸು ದೆ ತೊಂದಿಚ್ಚಾಂಡು ಅಂಚಾದು ಬಸ್ಸೆಡ ಮಾತೆರೆಗ್ಲ ಪ್ರೀತಿ ಇತ್ತದು ಆಯನ ಮರಣದ ಕಾರ್ಯಲೇನು ಭಾರಿ ಮರ್ಯಾದೆಡು ಮಲ್ತದು ಮನುಷ್ಯತ್ವ ತೋಜಾದೇರು. ಬಜಪೆದ ಕುಡ್ಲ ವಿಮಾನ ನಿಲ್ದಾಣದ ನಿರ್ದೇಶಕರಾದ ರನ್ವೇ ಇಸ್ತಾರ ಕನ್ನಡ ನಾಮಫಲಕ ಕನ್ನಡ ಭಾಷೆಯ ಘೋಷಣೆಯಿಂದ ಕನ್ನಡ ನೆಲ ನೀರಿಗೆ ಚನಿಲ ಸೇವೆ ಸಂದಾದಿನ ತಾನು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಓಟುಡು ಗೆಂದಡ ಕನ್ನಡ ಭವನ ಕಟ್ಟುನ ಬಗ್ಗ ಕನ್ನಡ ಶಾಲೆಯನ್ನು ಮುಚ್ಚಂದಿನಂಚ ಪ್ರಯತ್ನ ಮಲ್ಪೆ ಎಂದು ಎಂ.ಆರ್. ವಾಸುದೇವ ಪಂತ್ಯರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರ್ಕಾರ ಪಟ್ಟದ ಓಟುಗೊಂದು ದಿನ 6 ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರಿಯರು. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನವೆಂಬರ್ 21 ಓಡು ನಡಪೆರೆಯುತ್ತದೆ. ಬಜಪೆದ ಕುಡ್ಲ ವಿಮಾನ ನಿಲ್ದಾಣದ ಮಾಜಿ ನಿರ್ದೇಶಕರೇ ಎಂ.ಆರ್. ವಾಸುದೇವ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಗುರಿಕಾರ ಪಟ್ಟದ ಓಟುಗುಂದುದೇರು 6 ಬುಧವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿ ಕುಟ್ಟುಡು ಪಾತಿರ್ದು ತಾನು 17 ಹೆಚ್ಚು ವರ್ಷ ಕುಡ್ಲ ವಿಮಾನ ನಿಲ್ದಾಣದ ನಿರ್ದೇಶಕಿಯಾದ ಪಾಕ ಅಭಿವೃದ್ಧಿ ಕೆಲಸಗಳನ್ನು ನಡಪಾದೆ 14 ವರ್ಷ ತಡೆತಿದ್ದಿನ ವಿಮಾನ ನಿಲ್ದಾಣದ ರನ್ವೇ ವಿಸ್ತಾರ ಮಲ್ತದ ಅಭಿವೃದ್ಧಿನ ಬಜಿ 3 ವರ್ಷಡು ಭೂ ಸ್ವಾಧೀನ ಮಲ್ತದ ಅಭಿವೃದ್ಧಿ ಮಲ್ತದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗೂ ಬೋಡೈನ ಮಾತ ಸವಲತ್ತು ಮಲ್ತು ಕೊಡ್ತುಂಡು. ವಿಮಾನ ನಿಲ್ದಾಣಡು ಕನ್ನಡ ನಾಮಫಲಕ ಕನ್ನಡ ಭಾಷೆಡು ಘೋಷಣೆ ಮಾತ ತಾ ನಿರ್ದೇಶಕ ಆದುಪ್ಪನಗ ಮಲ್ತಿದಿನ ಕನ್ನಡ ನೆಲ ನೀರುಗು ಬೋಡಾದ ಚನಿಲ ಸೇವೆ ಸಂದಾದೆಂದು ಪಂಡಿರು. ತಾನು ಗೆಂದದು ಪರಿಷತ್ ಜಿಲ್ಲಾ ಗುರಿಕಾರೆ ಆಂಡ ಕನ್ನಡ ಭವನ ಕಟ್ಟೆರೆ ಪ್ರಯತ್ನ ಮಲ್ಪೆ ಕನ್ನಡ ಶಾಲೆಯನ್ನು ಮುಚ್ಚಂದಿನಂಚ ಪರಿಷತ್ ರಾಜ್ಯ ಗುರಿಕಾರರನ್ನ ಒಟ್ಟುಗು ಸರ್ಕಾರಗೂ ಒತ್ತಾಯ ಮಲ್ಪಡು ಕರ್ನಾಟಕ ಸಾಹಿತ್ಯ ಪರಿಷತ್ತು ಓಟುಡು ತನಕ ಓಟು ಕೊಡ್ದು ಗೆಂದಾವಡೊಂದು ಎಂ.ಆರ್. ವಾಸುದೇವ ಕೇನುಂಡಿರು. ಪರಿಷತ್ತಿನ ಚುನಾವಣೆ ನಡೆಯಲಿಕ್ಕಿದೆ 21ನೇ ತಾರೀಕು ಬೆಳಿಗ್ಗೆ 8ರಿಂದ ಮಧ್ಯಾಹ್ನ 4 ಗಂಟೆವರೆಗೆ. ದಯವಿಟ್ಟು ಮತದಾನ ಮಾಡಿ ಅಂತ ಕೇಳ್ಕೊತೀನಿ. ಯಾಕೆಂತಂದ್ರೆ ವೋಟಿಂಗ್ ನಡೀದೇ ಇದ್ರೆ ಒಂದು ಚುನಾವಣೆ ಪ್ರಕ್ರಿಯೆ ಇಲ್ಲದೆ ಇದ್ರೆ ಜನಗಳು ನಾನು ಹೋಗಿದ್ದೇವೆ ಸುಮಾರು ಕಡೆ ಸುಳ್ಯದಲ್ಲಿ ಪುತ್ತೂರಿನಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಜನ ಹೇಳಿದ್ರು ಓಹೋ ಸಾಹಿತ್ಯ ಪರಿಷತ್ತು ಅಂತ ಇದೆಯಾ, ಸಾಹಿತ್ಯ ಪರಿಷತ್ತಿನಲ್ಲಿ ಚುನಾವಣೆ ಬೇರೆ ಇದೆಯಾ ಅಂತ ಕೇಳಿದ್ರು. ಅಂದ್ರೆ ಸುಮಾರು 15-20 ವರ್ಷಗಳಿಂದ ಒಂದು ಚುನಾವಣೆ ಪ್ರಕ್ರಿಯೆ ಏನು ಸರಿಯಾದ ರೀತಿಯಲ್ಲಿ ಜೋರಾಗಿ ನಡೆದಿದ್ರೆ ಒಂದು ಡೆಮಾಕ್ರೆಟಿಕ್ ಪ್ರೋಸೆಸ್ ಅಂತ ಏನಿದೆ ಅದಿದ್ದಿದ್ರೆ ಬಹುಶಃ ಸಾಹಿತ್ಯ ಪರಿಷತ್ತು ಜನಗಳಿಗೆ ಹತ್ತಿರವಾಗ್ತಿತ್ತೋ ಏನೋ. ಈ ಕನ್ನಡ ಶಾಲೆಗಳು ಮುಚ್ಚುವಂತ ಪ್ರಸಂಗ ಇವತ್ತೇನು ಬಂದಿದೆ, ಏನೊಂದು ಸಾಹಿತ್ಯ ಪರಿಷತ್ತಿನಿಂದ ಸಾಮಾನ್ಯ ಮನುಷ್ಯನ ಜೊತೆಗೆ ಆಗಿಲ್ದೆ ಇರೋದು ಒಂದು ದೊಡ್ಡದೊಂದು ನಮ್ಮ ಈ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಸ್ಕೃತಿಗೆ ಏನೊಂದು ಅವರಿಂದ ಏನೊಂದು ಕಾಣಿಕೆ ಸಿಗ್ತಾ ಇತ್ತು ಅದು ಸಿಗುತ್ತೆ ಹೋಗಿದೆ ಅಂತ ನನಗನ್ಸುತ್ತೆ. ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಗುರ್ಕಾರ್ಯರು ಹರಿಕೃಷ್ಣ ಪುನರರು ಸುದ್ದಿ ಕುಟ್ಟುಡಿತ್ತರು. ಕುಡ್ಲನಗರದ ಮಾರ್ಗಲು ಮಾತ ಸ್ಮಾರ್ಟ್ ಸಿಟಿ ಯೋಜನೆಡು ಬುಲಿಚಲಾವೊಂದುಂಡು ಆಂಡ ಪೇಂಟೆದ ವೆಲ್ಲಾಕ್ ಆಸ್ಪತ್ರೆ ಬೊಕ ರೈಲ್ ಆಫೀಸ್ ಮುಟ್ಟದ ಮಾರ್ಗ ಬೇತೆ ಬೇತೆ ಸಮಸ್ಯೆಲಿಡು ಮುರ್ಕುದುಂಡು ಅಂಚಾದು ಈ ಮಾರ್ಗದ ಸಂಚಾರ ಬಂದ್ ಮಲ್ಪರೆ ಚಿಂತನೆ ನಡೆತದುಂಡು. ಇಂದತ ಬದಲು ಮಿಲಗ್ರೀಸ್ ಎಂಗ್ರೇಜ್ ಕೈತಲ್ದ ಮಾರ್ಗನು ಅಭಿವೃದ್ಧಿ ಮಲ್ತದು ಒದಗಾಯರೆ ಜಿಲ್ಲಾಡಳಿತ ಬೊಕ ಸ್ಮಾರ್ಟ್ ಸಿಟಿ ಯೋಜನೆದ ಸಭೆಟ್ ಈ ತುಂಬೆ ಪ್ರಸ್ತಾಪ ಮಲ್ತದಿತ್ತೇರು. ಕುಡ್ಲನಗರದ ಮಾತಾ ಮಾರ್ಗಲೇನು ಸ್ಮಾರ್ಟ್ ಸಿಟಿ ಯೋಜನೆಡು ಬುಲೆಚಲ್ ಮಲ್ತೊಂದುಲ್ಲೇರ ಈ ಕಟ್ಟದ ಮಾರ್ಗ ಅಗೇಲ ಒಂದುಂಡು ಅಭಿವೃದ್ಧಿ ಆಯ್ನಂಚನೆ ಸೌಕರ್ಯ ಹೆಚ್ಚ ಮಲ್ಪಡಾತಂಡು ಅಂಚಾದ ಕಾಮಗಾರಿಲು ಭರೊಟ್ಟು ನಡ್ತೊಂದುಂಡು. ಒಂಜಿ ಮೀಕ್ ಸಂಚಾರ ಸಿಗ್ನಲ್ ಪಾಡುನ ಮಾರ್ಗುಗು ಕಾಂಕ್ರೀಟ್ ಪಾಡುನ ಡಿವೈಡರ್ ಕಟ್ಟುನ ಇಂಚ ಮಾತಾ ಕೆಲಸಲ ಸಾಗುದುಂಡು. ಜಿಲ್ಲಾ ವೆಲ್ಲಾಕ್ ಆಸ್ಪತ್ರೆ ಕೈತಲ ಮಾರ್ಗ ಬುಲೆಚಲ್ಗ ಹೊಸ ಯೋಜನೆ ಪಾಡ್ದಿತ್ತದು ಕಾಮಗಾರಿ ನಡ್ತೊಂದೇ ಉಂಡು. ಆಸ್ಪತ್ರೆದ ರೆಡ್ ಬ್ಲಾಕ್ದ ನಡುಟು ರೈಲ್ ಆಫೀಸ್ಗೆ ಮಾರ್ಗ ಇತ್ತದು. ಈ ಮಾರ್ಗ ಬೇತೆ ಬೇತೆ ಸಮಸ್ಯೆಲೆಡುಂಡು. ಮುಖ್ಯವಾದ ಆಸ್ಪತ್ರೆದ ಶವಾಗಾರ ಕ್ಯಾಂಟೀನ್ ಮಾತ ಒಂಜೇ ಬಾಗುಡಿತ್ತದು ಮಾರ್ಗ ಕಡತದು ಪೋಪುನ ಅಗತ್ಯ ಉಂಡು. ಮಾರ್ಗುಡು ಗಾಡಿಲನ ಭಾರಿ ಒತ್ತಡ ಉಪ್ಪನೇರ್ದವರ ಆಂಬುಲೆನ್ಸ್ಲಿಗೆ ಸರಿಯಾದ ಪೋಯರೆ ಕಷ್ಟ ಒಂದುಂಡು. ಅಂಚಾದ ಈ ಮಾರ್ಗುಡು ಇಡೀ ಸಂಚಾರ ತಡಿತದು ಪಾಲಿಕೆಗೆ ಸಂಬಂಧಪಟ್ಟಿನ ಈ ಜಾಗಿನ ವೆಲ್ಲಾಕ್ಗೆ ಬಿಡ್ದು ಕೊರಿಯರೆ ಚಿಂತನೆ ಮಲ್ದಿರು. ಇಂದತ ಬದಲಿಗೆ ಮಿಲಗ್ರೆಸ್ ಎಂಗ್ರೇಜ್ ಕೈತಲ್ದ ಕಮ್ಮಿ ಅಗಿಲದ ಮಾರ್ಗನು ಅಭಿವೃದ್ಧಿ ಮಲ್ತದು. ವೆಲ್ಲಾಕ್ ಭಾಗಡು ಒಂತೆ ಜಾಗೆದೆ ತೊಂದು ರಡ್ಡು ಮೀಟ್ಲ ಗಾಡಿಲು ಸಂಚಾರ ಮಲ್ಪನಂಚ ಅವಕಾಶ ಕೊರಿಯರೆ ಜಿಲ್ಲಾಡಳಿತ ಬೊಕ ಸ್ಮಾರ್ಟ್ ಸಿಟಿ ಸಭೆಟ್ ಈಚಾರ ಪ್ರಸ್ತಾಪ ಈ ದುಂಬೆ ಮಂತದೇರು.
ಕರ್ನಾಟಕ ಬ್ಯಾಂಕ್ಡ್ ಗುರ್ಕಾರ್ಯರಾದಿತ್ತಿನ ಪಿ ಜಯರಾಮ ಭಟ್ರಿಗೆ ನವೆಂಬರ್ 20 ಕುಡ್ಲದ ಪುರಭವನಡು ಮೆಚ್ಚುಗೆದಲ್ಲಿ ಎಸದಿ ಒಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಮೆಚ್ಚುಗೆದ ಮರ್ಯಾದೆ ಮಲ್ಪಿರಂದು ಅಭಿನಂದನಾ ಸಮಿತಿ ಕಾರ್ಯಗುರ್ಕಾರ್ಯರು ಎಸ್ ಪ್ರದೀಪ ಕುಮಾರ ಕಲ್ಕುರ ಪಂತಿರ್ ಆರ್ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟುಡು ಪಾತಿರಿಯರು ಪೊಳಲಿ ಜಯರಾಮ ಭಟ್ ಅಭಿನಂದನಾ ಸಮಿತಿದ ಕಾರ್ಯಗುರ್ಕಾರ್ಯರು ಎಸ್ ಪ್ರದೀಪ ಕುಮಾರ ಕಲ್ಕುರ ಗುರುವಾರ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕುಟ್ಟಡು ಪಾತಿರ್ದು ಕರ್ನಾಟಕ ಬ್ಯಾಂಕ್ಡ್ ಗುರ್ಕಾರ್ಯರಾದಿತ್ತಿನ ಪಿ ಜಯರಾಮ ಭಟ್ರಿಗೆ ಸಾರ್ವಜನಿಕ ಮೆಚ್ಚುಗೆದ ಲೇಸನ ನವೆಂಬರ್ 20 ಶನಿವಾರ ಕುಡ್ಲದ ಪುರಭವನಡು ಬಯ್ಯ 5 ಗಂಟೆಗೆ ಅಟಣೆ ಮಲ್ದಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ ಕಾರ್ಯಕ್ರಮಟ್ಟು ಪಾಲ್ದೆತ್ತಿನವರಂದು ಪಂಡ್ಯರು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ನಿಟ್ಟೆ ವಿನಯ್ ಹೆಗ್ಡೆ ಮೆಚ್ಚುಗೆದ ಪಾತೆರ ಪಂತ್ವೆರ್ ಕರ್ನಾಟಕ ಬ್ಯಾಂಕ್ದ ಗುರ್ಕಾರ್ಯರು ಮಹಾಬಲೇಶ್ವರ ಎಂಎಸ್ ಗುರ್ಕಾರ್ಮೆ ವಹಿಸುವಿರ್ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ ಆಳ್ವ ಶಾರದಾ ಸಮೂಹ ಶಿಕ್ಷಣ ಸಂಸ್ಥೆನ ಗುರ್ಕಾರ್ಯರು ಪ್ರೊಫೆಸರ್ ಎಂಬಿ ಪುರಾಣಕೆರ್ ಪಾಲ್ದೆತ್ತಿನವರಂದು ಪ್ರದೀಪ ಕುಮಾರ ಕಲ್ಕುರ ಪಂಡ್ಯರು. ಜಯರಾಮ್ ಭಟ್ರ ಅಭಿಮಾನಿಗಳ ಪರವಾಗಿ ಕರ್ನಾಟಕ ಬ್ಯಾಂಕಿನ ಒಂದು ನೆಲೆಯ ಒಳ್ಳೆಯ ಚಿಂತನೆಯೊಂದಿಗೆ ನಾವು ಎಲ್ಲರೂ ಸೇರಿ ಮಾಡುವಂತಹ ಕಾರ್ಯಕ್ರಮ 4 ಗಂಟೆಯಿಂದ ಕಾರ್ಯಕ್ರಮ ಆರಂಭವಾಗ್ತದೆ. ಆರಂಭದ ಅರ್ಧ ಗಂಟೆ ವಿದುಷಿ ಕಮಲಾ ಭಟ್ ಮತ್ತು ಶಿಷ್ಯ ವೃಂದದವರಿಂದ ನೃತ್ಯಾಭಿವಂದನ ನಡೀತದೆ. 4:15 5 ಗಂಟೆ ತನಕ ನಾದಾಭಿವಂದನ ನಡೀತದೆ. ತದನಂತರ ತಕ್ಷಣ ಸಭಾ ಕಾರ್ಯಕ್ರಮವನ್ನು ನಡೀಲಿಕ್ಕಿದೆ. ಎಲ್ಲವೂ ಕೋವಿಡ್ ನಿಯಮವನ್ನು, ಸರ್ಕಾರದ ಸೂಚನೆಗಳನ್ನು ಮತ್ತು ಆರೋಗ್ಯದ ನಿಯಮಾವಳಿಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಎಲ್ಲ ವ್ಯವಸ್ಥೆಗೆ ನಮಗೆ ಅದರ ಮುಂದಾಳತ್ವ ಮತ್ತು ಅವರನ್ನೆಲ್ಲರನ್ನು ಸನ್ಮಾನ ಮಾಡುವವರು ಮತ್ತು ಸ್ವಾಗತಿಸುವವರು ಪರಮ ಪೂಜ್ಯರಾದಂಥ ಡಾಕ್ಟರ್ ಪದ್ಮವಿಭೂಷಣ ಪುರಸ್ಕೃತ ಡಾಕ್ಟರ್ ವೀರೇಂದ್ರ ಹೆಗ್ಡೆಯವರು. ವಿನಯ್ ಹೆಗ್ಡೆಯವರು ಅವರ ಬಗ್ಗೆ ಅಭಿನಂದನಾ ನುಡಿಗಳನ್ನು ಹಾಡಲಿಕ್ಕಿದ್ದಾರೆ. ಅವರು ಇನ್ನೋರ್ವ ಸಾಧಕ ಶ್ರೇಷ್ಠರು. ಸ್ವಾಗತ ಅಭಿನಂದನೆ ಪ್ರದೀಪ್ ಕುಮಾರ್ ಅವರಿಗೆ ಮಾಡೋದಿದ್ದರೆ ಮಹಾಬಲೇಶ್ವರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿಕ್ಕಿದ್ದಾರೆ. ಸ್ವಾಗತ ಪ್ರಸ್ತಾವನೆ ಯಥಾವತಿ ಇದ್ದಾರೆ. ಡಾಕ್ಟರ್ ಮೋಹನ್ ಆಳ್ವರು ಮತ್ತು ಪ್ರೊಫೆಸರ್ ಎಂ ಬಿ ಪುರಾಣಿಕರು ಈ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿಯನ್ನು ಕೊಡುವರಿದ್ದಾರೆ. ಮನೋಹರ್ ಪ್ರಸಾದ್ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ವಿದ್ಯಾರ್ಥಿಗಳ ಭವಿಷ್ಯಗೂ ಮಾರಕ. ಈ ಕಾಯ್ದೆಗೆ ಎದುರಾದ ಬುಡಂದೆ ಪೊರ್ಮಾಟ ನಡುಪಾವಂದು ಕರ್ನಾಟಕ ರಾಜ್ಯ NSUA ಹೊಸ ಗುರ್ಕಾರ್ಯರು ಕೀರ್ತಿ ಗಣೇಶ್ ಪಂತ್ಯರ್ ಆರ್ ಗುರುವಾರ ಕುಡ್ಲಡ್ ಸುದ್ದಿಕುಟ್ಟುಡು ಪಾತಿರಿಯರು. ಕರ್ನಾಟಕ ರಾಜ್ಯ NSUAದ ಹೊಸ ಗುರ್ಕಾರ್ಯರು ಕೀರ್ತಿ ಗಣೇಶ್ ಕುಡ್ಲಡ್ ಗುರುವಾರ ಸುದ್ದಿಕುಟ್ಟಡ್ ಪಾತಿರ್ದು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ಕಾಯ್ದೆ ವಿದ್ಯಾರ್ಥಿಗಳ ಭವಿಷ್ಯಗೂ ಮಾರಕ ಆದುಂಡು ಇತ್ತನೆ ರಾಷ್ಟ್ರೀಯ ನೀತಿಡ್ ಪಾಕ ಕೆಪ್ಪುಗುಪ್ಪಲು ಉಂಡು ಜೋಕ್ಲಿಗೆ ಇಲ್ಲಲ್ದಕ್ಲಿಗೆ ಕಲ್ಪವನಕ್ಲಿಗೆ NEP ಕಾಯ್ದೆದ ಬಗೆಟ್ ಮಾಹಿತಿ ಇಜ್ಜಿ ಅಂಡ ಇಡೀ ದೇಶಡು NEPನ ಜಾರಿ ಮಲ್ಪರೆ ಪಿದಾಡ್ನ ಸರ್ಕಾರದ ನಡಿಕೆ ಇಂಕ್ಲು ವಿರೋಧ ಮಲ್ಪುವ ಈ ಕಾಯ್ದೆಗೆ ಎದುರಾದ ಬುಡಂದೆ ಪೊರ್ಮಾಟ ದುಂಬರಿಪುವ ಅಂದು ಕೀರ್ತಿ ಗಣೇಶ್ ಪಂಡ್ಯರು. ನಮ್ಮ ದೇಶ ಸ್ವತಂತ್ರ ಬಂದಾಗ ಕೇವಲ 11% ರೇಟ್ ಆಫ್ ಎಜುಕೇಷನ್ ಇತ್ತು. ಇವತ್ತು ಮೋರ್ ದೆನ್ 75% ಎಜುಕೇಷನ್ ರೇಟ್ ಇದೆ. ಸೊ ಮೋರ್ ದೆನ್ 30% ಸ್ಟೂಡೆಂಟ್ಸ್ ನಮ್ಮ ದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ನಮ್ಮ ಎಜುಕೇಷನ್ ಪಾಲಿಸಿನ ಅಪ್ಗ್ರೇಡ್ ಮಾಡೋದ್ರಲ್ಲಿ ನಾವೆಲ್ಲ ನಂಬಿದ್ದೀವಿ. ಬಟ್ ಈ ಎಜುಕೇಷನ್ ಪಾಲಿಸಿ ಏನು ಈ ಸರ್ಕಾರ ತಂದಿದೆ ಅದು ಹಿಂದೆ ನಡೆಯುವಂಥ ಒಂದು ವಿದ್ಯಾರ್ಥಿಗಳ ಒಂದು ಏನು ವಿದ್ಯಾಭ್ಯಾಸ ಇದೆಯಲ್ಲ ಅದನ್ನ ಬ್ಯಾಕ್ವರ್ಡ್ ಹಿಂದಕ್ಕೆ ತಗೊಂಡು ಹೋಗುವಂಥ ಒಂದು ಪಾಲಿಸಿ ಆಗಿರುತ್ತೆ. ಏಕಾಏಕಿ ಸಿಸ್ಟಮ್ ಅನ್ನೇ ಇವರು ಒಂದು ಟ್ರಯಲ್ ಸಿಸ್ಟಮ್ ಅನ್ನು ತರದಿರ ಒಂದು ನಾಗ್ಪುರ್ ಎಜುಕೇಶನ್ ಪಾಲಿಸಿ ಏಕಾಏಕಿ ತಂದಿರೋದ್ರಲ್ಲಿ ವಿದ್ಯಾರ್ಥಿಗಳಲ್ಲಿ ಬಹಳಷ್ಟು ಗೊಂದಲ ಉಂಟು ಮಾಡಿದೆ. ಕೆಲವೊಂದು ವಿಡಿಯೋಸ್ ನಾನು ನಿಮಗೆ ತೋರಿಸಬಲ್ಲೆ. ಟೀಚರ್ಸ್ಗೂ ಗೊತ್ತಿಲ್ಲ NEP ಅಂದ್ರೆ ಏನು ಅಂತ, ಪ್ರಿನ್ಸಿಪಲ್ಸ್ ಗೊತ್ತಿಲ್ಲ, ಪ್ರೊಫೆಸರ್ಸ್ಗೂ ಗೊತ್ತಿಲ್ಲ NEP ಅಂದ್ರೆ ಏನು ಅಂತ. ಅದ್ರಲ್ಲಿ ಬಂದು NEP ಎಜುಕೇಶನ್ ಪಾಲಿಸಿ ಬಗ್ಗೆ ಡಿಸ್ಕಸ್ ಮಾಡಿ ಏಕಾಏಕಿ ತರೋದ್ರಲ್ಲಿ ಇವರು ಪಾಲಿಸಿಯನ್ನು ಜಾರಿ ಮಾಡ್ತಾರೆ. ಸರ್ಕಾರದ NEP ನೀತಿಗೆ ಎದುರಾದ ಪೊರಂಬಾಟ ನಡಪಾಯರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ನಾಯಕರು NSUA ಬಾವುಟ ಬೀಜದ ಚಾಲನೆ ಕುರಿಯರು. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡರ್ನ ದುಂಬಾಳ್ತಿಡ್ ಶ್ರೀ ಕ್ಷೇತ್ರ ಧರ್ಮಸ್ಥಳಟು ನವೆಂಬರ್ 29 ಡಿಸೆಂಬರ್ 4 ಲಕ್ಷ ದೀಪೋತ್ಸವ ದಿಂಡು ಉಚ್ಚಯ ನಡಪಾಯರೆ ಸಂಭ್ರಮದ ಅಟ್ಟಣೆ ಆವನ್ನುಂಡು. ಡಿಸೆಂಬರ್ 2 ಗುರುವಾರ ಅಮೃತ ವರ್ಷಿಣಿ ಸಭಾಭವನಡು 89ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಬಕ ಮೂಜೇಕ್ ಶುಕ್ರವಾರ ಸಾಹಿತ್ಯ ಸಮ್ಮೇಳನ ನಡಪುಂಡು.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವ ದಿಂಡು ಉಚ್ಚಯ ನವೆಂಬರ್ 29 ಶುರುವಾದ ಡಿಸೆಂಬರ್ 4 ಮುಟ್ಟ ನಡಪರೆ ಉಂಡು. ಅನ್ನದಾನ, ಸಾಹಿತ್ಯ ಸಮ್ಮೇಳನ, ಸರ್ವಧರ್ಮ ಸಮ್ಮೇಳನ, ಸಾಂಸ್ಕೃತಿಕ ಕಾರ್ಯಕ್ರಮ, ಲಕ್ಷ ತಿಬಿಲೆ ಬುಲ್ಪುನ ಸಿಂಗಾರ ಇಂಚ ದಿಂಡು ಉಚ್ಚಯ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡರ್ನ ದುಂಬಾಲ್ತೆಡ್ ಭಾರಿ ಗೌಜಿಡ್ ನಡಪಾಯರೆ ಅಟ್ಟಣೆ ನಡ್ತೊಂದುಂಡು. 29 ಸೋಮವಾರದ್ದು ನಿಚ್ಚಲ ರಾತ್ರಿ 9 ಗಂಟೆದ ಧಾರ್ಮಿಕ ಕಾರ್ಯಕ್ರಮ ನಡಪುಂಡು. ಆನೆ ರಾತ್ರಿ ಹೊಸಕಟ್ಟೆ ಉಚ್ಚಯ, 30 ಅಂಗಾರ ಕೆರೆಕಟ್ಟೆ ಉಚ್ಚಯ, ಡಿಸೆಂಬರ್ 1 ಬುಧವಾರ ಲಲಿತೋದ್ಯಾನ ಉಚ್ಚಯ, ರಡ್ಡಿಕ್ ಗುರುವಾರ ಕಂಚಿ ಮಾರುಕಟ್ಟೆ ಉಚ್ಚಯ, ಮೂಜೇಕ್ ಶುಕ್ರವಾರ ಗೌರಿ ಮಾರುಕಟ್ಟೆ ಉಚ್ಚಯ ನಡಪರೆ ಉಂಡು. 4 ಶನಿವಾರ ಕಿರಿದ ದಿನ ಶ್ರೀ ಚಂದ್ರನಾಥ ಸ್ವಾಮಿನ ಸಮವಸರಣ ಪೂಜೆ ನಡಪುಂಡು. ರಡ್ಡಿಕ್ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು 89ನೇ ವರ್ಷದ ಸರ್ವಧರ್ಮ ಸಮ್ಮೇಳನ ನಡಪುಂಡು. ರಾಜ್ಯಪಾಲರ ಥಾವರಚಂದ್ ಗೆಹ್ಲೋಟ್ ಉದಿಪನ ಮಲ್ಪೇರ್, ಬೆಂಗಳೂರದ ಎನ್ ವ್ಯಾಸ ಯೋಗ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಜಿ ರಾಮಚಂದ್ರ ಭಟ್ ಅವರು ಕರ್ಮವಹಿಸುವರು. ಮೂಜೆಗ್ ಸಾಹಿತ್ಯ ಸಮ್ಮೇಳನ ನಡಪರೆ ಇರ್ತದೆ. ಅವೇನು ರಾಜ್ಯದ ವೈದ್ಯಕೀಯ ಶಿಕ್ಷಣ ಮತ್ತು ಆರೋಗ್ಯ ಮಂತ್ರಿ ಡಾಕ್ಟರ್ ಕೆ ಸುಧಾಕರ್ ಉದಿಪನ ಮಲ್ಪೇರ್. ಹಿರಿಯ ಸಾಹಿತಿ ಡಾಕ್ಟರ್ ಮಲ್ಲೇಪುರಂ ಜಿ ವೆಂಕಟೇಶ್ ಗುರು ಕರ್ಮವಹಿಸುವರು. ಲಕ್ಷ ದೀಪೋತ್ಸವದ ಆಚೆ ದಿನಲ ವಸ್ತು ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮ ಒಬ್ಬಕ್ಕ ಬುಡಂದೆ ಅನ್ನದಾನ ಅಟ್ಟಣೆ ಆತಂಡ. ಇತ್ತ ಕುಡರನೇತ ಮಲ್ಲ ಸುದ್ದಿಲು ಕುಡ್ಲಡ್ ಕಾನೂನು ಕಲ್ಪನಾ ಜವಂದಿಗ ಲೈಂಗಿಕ ಉಪದ್ರವಕರಣ ಕೇಸಿಡ ಆರೋಪಿ ರಾಜೇಶ್ ಭಟ್ಟನ್ ನಾಡುಪತ್ಯರ ಪೊಲೀಸರು ಹಿಡಿದು ಜೋರ್ದ ಕಾರ್ಯಾಚರಣೆ ಕದ್ರದ ಎಲ್ಲೆಡೆ ಪೊಗ್ಗುದು ದಾಖಲೆಗಾದ ತನಿಖೆ. ನಾಗಮನ ತಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನಡು ಶ್ರೀ ವಾಸುಕಿ ನಾಗರಾಜ ದೇವರ್ನ ವಿಶೇಷ ಆರಾಧನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಟು ನವೆಂಬರ್ 29 ಡಿಸೆಂಬರ್ 4 ಮುಟ್ಟ ಲಕ್ಷ ದೀಪೋತ್ಸವ ದಿಂಡು ಉಚ್ಚಯ. ಡಿಸೆಂಬರ್ 2 89ನೇ ವರ್ಷದ ಸರ್ವಧರ್ಮ ಸಮ್ಮೇಳನ, ಮೂಜೇಕ್ ಸಾಹಿತ್ಯ ಸಮ್ಮೇಳನ. ಜಾಗತಿಕ ಬಂಟೆರ್ನ ಸಂಗಲನ ಒಕ್ಕೂಟದ ನಿಲೆಟ್ ಕುಡ್ಲಡ್ ಸಮಾಜ ಕಲ್ಯಾಣ ಕಾರ್ಯಕ್ರಮ. ಬದುಕಡು ಕಷ್ಟ ಬತ್ತಂಡ ಜೀವದ ತೊನ್ನ ನಿರ್ಧಾರ ಮಲ್ಪಡೆ ಕಷ್ಟನು ಒಕ್ಕೂಟಗು ತೆರಿಪಾಲೆ ಐಕಳ ಹರಿಶೆಟ್ಟಿ. ಇಡಿಗಿನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು.